ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಕ್ರಿಸ್ತ ಶಕ ವರ್ಷ 2021 ಶುಕ್ರವಾರ ಕಂತದಂಡ 2022 ವರ್ಷ ಶನಿವಾರ ಉದಿತದಂಡ ಲೋಕದ ಸರ್ವರಿಗ್ಲ ನಮ್ಮ ಕುಡ್ಲ 2022 ಕ್ಯಾಲೆಂಡರ್ ಹೊಸ ವರ್ಷದ ಎಡ್ಡೆಪ್ಪು ಬೈಕೊಂಡುಂಡು ವಾರ್ತೆದ ವಿವರ ಟರ್ಕಿ ಇಸ್ತಾಂಬುಲ್ ನಡತಿನ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಬಂಗಾರದ ಪದಕುಲಿನ ಗೆಂದದ ಬತ್ತಿನ ಕುಡ್ಲದ ದೀಪಾ ಕೆಎಸ್ ವೆನಿಜಿಯಾ ಕಾರ್ಲೋ ಬೊಕ್ಕ ದೀಪಿಕಾ ಜಯಪುತ್ರನ್ ಮೊಕ್ಲಿನ ಬಜ್ಪೆದ ವಿಮಾನ ಉಂತುನ ತಾಣುಡು ಬಾರಿ ಸಂಭ್ರಮಡು ಎತ್ಕೊಂಡೆರು. ಟರ್ಕಿ ಇಸ್ತಾಂಬುಲ್ ನಡತಿನ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಬಂಗಾರದ ಪದಕುಲಿನ ಗೆಂದಿನ ಕುಡ್ಲದ ದೀಪಾ ಕೆಎಸ್ ವೆನಿಜಿಯಾ ಕಾರ್ಲೋ ಬೊಕ್ಕ ದೀಪಿಕಾ ಜಯಪುತ್ರನ್ ಮೊಕ್ಲಿಗ್ ಬಜ್ಪೆದ ಮಂಗಳೂರು ವಿಮಾನ ಉಂತುನ ತಾಣುಡು ಗೊಬ್ಬು ಕಲ್ಪವನಕ್ಲು ಇಲ್ಲಲ್ದಕ್ಲು ಅಭಿಮಾನಿಲು ಸೇರ್ದು ಮಾಲೆ ಪಾಡ್ದು ಎದ್ಕೊಂದು ಮೆಚ್ಚುಗೆ ತೆರಿಪಾಯಿರು. ಡಿಸೆಂಬರ್ 24-31 ಮುಟ್ಟ ಇಸ್ತಾಂಬುಲ್ ನಡತಿನ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 14 ದೇಶಲಿನ ಗೊಬ್ಬುದಕುಲು ಪಾಲ್ದಿತ್ತುಂಡಿರು. 75 ಕಿಲೋ ಮಾಸ್ಟರ್ಸ್ ಕ್ಲಾಸಿಕ್ ಎಗ್ಗೆಡು ದೀಪಾ ಕೆಎಸ್ ಆಜಿ ಬಂಗಾರದ ಪದಕ ಗೆಂದಿದರು. ವೆನೆಜಿಯಾ ಕಾರ್ಲೋಸೋ ಜೂನಿಯರ್ ಎಕ್ವಿಕ್ ಎಗ್ಗೆಡು 4 ಬಂಗಾರು, ಕ್ಲಾಸಿಕ್ ಎಗ್ಗೆಡು 4 ಬಂಗಾರು, ಬೆಂಚ್ ಪ್ರೆಸ್ಡ್ 2 ಬುಳ್ಳಿದ ಪದಕುಲಿನ ಗೆಂದಿದರು. ದೀಪಿಕಾ ಪುತ್ರನ್ ಕಿರಿಯರ್ನ ಎಕ್ವಿಪ್ ಎಗ್ಗೆಡು 4 ಬುಳ್ಳಿ, ಕ್ಲಾಸಿಕ್ ಎಗ್ಗೆಡು 4 ಬುಳ್ಳಿ, ಬೆಂಚ್ ಪ್ರೆಸ್ಡ್ 2 ಬುಳ್ಳಿದ ಪದಕ ಪಡೆತಿರು. ಅಂತಾರಾಷ್ಟ್ರೀಯ ಪಂತೊಡು ಗೆಂದದು ನಮ್ಮ ರಾಷ್ಟ್ರ ಬಾವುಟದೆರ್ತು ಪತ್ತಿನವು ಖುಷಿತ ಸಂಗತಿ. ಕೋಚ್ ಪ್ರದೀಪ್ ಆಚಾರ್ಯರ್ನ ಮಾರ್ಗದರ್ಶನ ಬೊಕ್ಕ ಲಾಕ್ಡೌನ್ ಪೊರ್ತುಡು ಕಠಿಣ ಅಭ್ಯಾಸಡು ಆಜ್ ಬಂಗಾರದ ಪದಕ ಗೆಂದರೆ ಸಾಧ್ಯ ಆತಂಡ ಅಂದೆಕ್ ಕಂಡನಿ ವಾಸುದೇವ ಭಟ್ರನ ಪ್ರೋತ್ಸಾಹ ಕಾರಣ ಅಂದ್ ದೀಪಾ ಕೆಎಸ್ ಪಂಡಿರ. ನಾನು 26 kg ವಿಭಾಗದಲ್ಲಿ ಮಾಸ್ಟರ್ ವಿಭಾಗದಲ್ಲಿ ನನಗೆ 6 ಮೆಡಲ್ ಬಂದಿದೆ. ಇದು ಟರ್ಕಿಯ ಇಸ್ತಾಂಬುಲಲ್ಲಿ ಆರ್ಗನೈಸ್ ಆಗಿದೆ. ಇಂಡಿಯಾದ ಎಷ್ಟು ದೇಶಗಳು ಭಾಗವಹಿಸಿವೆ? ಟೋಟಲ್ 10-14 ದೇಶಗಳು. ನಾನು ಹಿಂದೆ ಕೂಡ ಕಜಕಿಸ್ತಾನಕ್ಕೆ ಹೋಗಿದ್ದೆ. ಆಗ ನನಗೆ 4 ಬೆಳ್ಳಿ ಪದಕ ಸಹ ಬಂದಿದೆ. ಈಗ ಟರ್ಕಿಯಲ್ಲಿ ನಾನು ಅಂದರೆ ದಿನ ಹೋಗಿ ಪ್ರಾಕ್ಟೀಸ್ ಮಾಡಿದ್ದು ಸಾರ್ಥಕ ಆಯಿತು. ಈಗ ಎಷ್ಟು ಚಿನ್ನದ ಪದಕ? ಈಗ ನನಗೆ 6 ಚಿನ್ನ. ಕೋಚ್ ಪ್ರದೀಪ್ ಕುಮಾರ್ ಆಚಾರ್ಯ ಅಂತ ಹೇಳಿ ಅವರು ಸಹ ಇನ್ನು ನಾಡ್ದು ಇದೇ ಜನವರಿಯಲ್ಲಿ ನಮ್ಮದು ಸೀನಿಯರ್ ವಿಭಾಗದಲ್ಲಿ ಆಯೋಜಿಸಿದ್ದಾರೆ ನಮ್ಮ ಮಂಗಳೂರಿನಲ್ಲಿ. ಹಾಗೆ ಅವರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ಇದಕ್ಕೆ ಅವರಿಗೆ ಬರಲಿಕ್ಕೆ ಅವಕಾಶ ಇತ್ತು, ಆದರೆ ಸಹ ಅವರು ಬರಲಿಲ್ಲ. ನನ್ನ ಈ ಸ್ಟೇಜ್ನಲ್ಲಿ ನನಗೆ ಹೇಳಬೇಕು ಅಂತಂದರೆ ಎಲ್ಲರದ್ದು ಪಾಲಿದೆ. ಮೊದಲನೇದಾಗಿ ನನ್ನ ಮನೆಯವರು ವಾಸುದೇವ್ ಭಟ್ ಅಂತ ಹೇಳಿ, ಮತ್ತು ನನ್ನದು 2 ಮಕ್ಕಳು, ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿಂದ ನನಗೆ ಹೋಗ್ಲಿಕ್ಕೆ ಆಯಿತು. ಮತ್ತು ನನಗೆ ಒಂದು ಬೆಸ್ಟ್ ಕೋಚ್ ಸಿಕ್ಕಿದ್ದಾರೆ ಪ್ರದೀಪ್ ಕುಮಾರ್ ಅಂತೇಳಿ. ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮದು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸತೀಶ್ ಕುಮಾರ್ ಅವರು ನಿಜವಾಗಿ ಎಲ್ಲರಿಗೆ ಸಹ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ, ಎಲ್ಲರಿಗೆ ಎಂಕರೇಜ್ ಮಾಡ್ತಾರೆ. ಅದರಿಂದಾಗಿ ನಾವು ಇದನ್ನೆಲ್ಲ ಸಾಧನೆ ಮಾಡಲಿಕ್ಕೆ. ಇದು ನಮ್ಮ ರಾಷ್ಟ್ರಕ್ಕೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ನಾಡಿಗೆ ತಂದಂಥ ಕೀರ್ತಿ. ಇಂತಹ ಕೀರ್ತಿವಂತ ಕ್ರೀಡಾಪಟುಗಳಿಗೆ ನಮ್ಮ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹದ ಅಗತ್ಯ ಇದೆ. ನಮ್ಮ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಈ ಬಗ್ಗೆ ತುಂಬ ಚಿಂತನೆಯನ್ನು ಮಾಡಬೇಕು. ಯಾವುದೇ ಒಂದು ಕ್ರೀಡೆಗೆ ಹೋಲಿಸಿದರೆ ನಮ್ಮ ಪವರ್ ಲಿಫ್ಟಿಂಗ್ ಕ್ರೀಡೆ ಪ್ರತಿ ವರ್ಷ ಪದಕಗಳ ಸರಮಾಲೆಯನ್ನೇ ಗೆದ್ದು ತರ್ತಾ ಇದೆ. ಆದರೆ ಸರ್ಕಾರದಿಂದ ನಮಗೆ ಸಿಗುವಂಥ ಪ್ರೋತ್ಸಾಹ ತುಂಬ ಕಡಿಮೆ ಇದೆ. ಇದನ್ನು ನಮ್ಮ ಎಲ್ಲ ಕ್ರೀಡಾ ಸಚಿವರಿರಲಿ ಅಥವಾ ನಮ್ಮ ಎಲ್ಲ MLAಗಳು ಮತ್ತು MP ಗಳು ಇದನ್ನು ಗಮನಿಸಿಕೊಂಡು ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಲ್ಲಿ ನಮಗೆ ಸಹಾಯ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಗೊಬ್ಬು ಕಲ್ಪವನಾರು ಕರ್ನಾಟಕದ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ದ ಪ್ರಧಾನ ಕಾರ್ಯಂತರ ಸತೀಶ್ ಕುಮಾರ್ ಕುದ್ರೋಳಿ, ಕೋಚ್ ಪ್ರದೀಪ್ ಕುಮಾರ್ ಆಚಾರ್ಯ, ವಿನ್ಸೆಂಟ್ ಕಾರ್ಲೋಸ್, ಕುಂಜತೋಡಿ, ವಾಸುದೇವ ಭಟ್ ಖದ್ರಿ, ಪವರ್ ಲಿಫ್ಟರ್ ಗೀತಾಬಾಯಿ, ಪತ್ರಕರ್ತೆಯರ್ನ ಜಿಲ್ಲಾ ಸಂಘದ ಕಾರ್ಯಂತರ ಜಿತೇಂದ್ರ ಕುಂದೇಶ್ವರ ಖದ್ರಿ, ಯಕ್ಷಕೂಟದ ಸಂಚಾಲಕಿಯರು ರಾಮಚಂದ್ರ ಭಟ್ ಎಲ್ಲೂರು ಈ ಪೊರ್ತುಡು ಒಟ್ಟಿಗಿತ್ತರು. ಕೊರಗಜ್ಜನ ಕಟ್ಟಿಡು ಅಶುದ್ಧ ಮಲ್ತಿನ ಕೇಸನ್ನು ನಾಡ್ಪತ್ತದು ಆರೋಪಿನ ಬಂಧನ ಮಲ್ತಿನಿಡಿದವರ ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಶುಕ್ರವಾರ ಉಳ್ಳಾಲ ವಲಯದ ಕೊರಗಜ್ಜನ 7 ಕಟ್ಟೆಲಿಡ ಒಂಜಾದು ಪುನಃ ಕುತ್ತಾರ್ದ ಆದಿ ಸ್ಥಳಕ್ಕೂ ಪೋದು ಪರಕೆ ಸಂದಾದು ಪ್ರಾರ್ಥನೆ ಮಲ್ತಿರೋ. ಕೊರಗಜ್ಜನ ಕಟ್ಟೆ ಅಶುದ್ಧ ಮಲ್ತಿನ ಕೇಸಡು ಬಂಧನ ಆದು ಪುನಃ ಆರೋಪಿಗೂ ಶ್ರದ್ಧಾಂಜಲಿ ಸಂದಾದು ಉಳ್ಳಾಲದ ಬಜರಂಗ ದಳದ ಕಾರ್ಯಕರ್ತರು
ಪಾಕ ಕಟ್ಟಿಟ್ಟು ಫ್ಲೆಕ್ಸ್ ಪಾಡ್ದಿರು. ಈ ಕೇಸಿನ ನಾಡು ಪತ್ತಿ ನೀಡಿದವ್ರ ಈ ದುಂಬು ಪರಕೆ ಪಣದಿತ್ತಿನ ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಕುತ್ತಾರಡುಪ್ಪುನ ಕೊರಗಜ್ಜನ 7 ಕಟ್ಟಿಲಿಡು ಉಂಜಾದುಪ್ಪುನ ಆದಿ ಸ್ಥಳಕ್ಕೂ ಪೋದು ಪ್ರಾರ್ಥನೆ ಮಲ್ತಿರೋ. ಸಾನ ದೇವಸ್ಥಾನ ಬೊಕ ಪಳ್ಳಿಲಿನ ಕಾಣಿಕೆ ಡಬ್ಬಿಲಿಡು ಬೊರ್ಚಾಂದಿನ ಮಾತ ಪಾಡ್ದಿನ ಕೇಸಿ ರೋಡ್ ಮಿತ್ರನಗರದ ದೇವದಾಸ್ ದೇಸಾಯಿ ಪನ್ಪುನಾಯನ್ 2 ದಿನದ ದುಂಬು ಪತ್ತದಿತ್ತಂಡು. ಈ ಕೇಸಿಗೆ ಸಂಬಂಧ ಇವರಡಿತ್ತಿನ ಹಿಂದೂ ಸಂಗುಲು ಆಯನ ಪತ್ತಿನಾನಿಯೇ ಆಯನ ಇಲ್ಲಗ್ ಕಲ್ಲು ದಕ್ಕದಿತ್ತ. ಇತ್ತೆ ಆರೋಪಿ ದೇವದಾಸನ ಫಟ್ಟ ಪಾಡ್ದು ಬ್ಯಾನರ್ ಮಲ್ಪಾದು ಬೀರಿ ಮಾಡೂರು ಕೊಂಡಾಣ ಬಾಗುಲಿಡು ಶ್ರದ್ಧಾಂಜಲಿಯಿಂದ ಪಾಡ್ದಿರೋ. ಕುಡ್ಲ ಡೋರ್ಮಿಡ್ 18 ಧಾರ್ಮಿಕ ಕೇಂದ್ರಲಿಡು ಆರೋಪಿ ಅಶುದ್ಧ ಮಲ್ತದಿತ್ತೆ. ದೇವದಾಸ್ ದೇಸಾಯಿನ ಡೇವಿಡ್ ದೇಸಾಯಿಯಿಂದ ಬ್ಯಾನರ್ ಪಾಡ್ದಿನ ಬಜರಂಗ ದಳ ಕ್ರಿಶ್ಚಿಯನ್ ಧರ್ಮಗೂ ನಂಬುನ ಎಂದು ಬರೆದು ಪಾಡ್ದಿರು. ಆರೋಪಿನ ಬಂಧನ ಆತನು. ಆ ಕಾರಣಡು ಕುತ್ತಾರ್ ಕೊರಗಜ್ಜನ ಕಟ್ಟೆಗೆ ಭೇಟಿ ಕೊರ್ದು ಪ್ರಾರ್ಥನೆ ಮಲ್ತದೆ ಎಂದು ಕಮಿಷನರ್ ಮಾಧ್ಯಮಗಳಿಗೆ ತೆರಿಪಾದರು. ಈ ಪೊರ್ತುಡು ಎಸಿಪಿ ರಂಜಿತ್, ಉಳ್ಳಾಲ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಂದೀಪ್ ಒಟ್ಟಿಗಿದ್ದರು. ನಾನು ಕಮಿಷನರ್ ಆಗಿ ಬಂದ ಮೇಲೆ ಮೊದಲನೇ ಪ್ರಮುಖ ಘಟನೆ ನಡೆದಿದ್ದು ಕೊರಗಜ್ಜನ ಏನು ದೈವಸ್ಥಾನ ಇದೆ ಅದನ್ನು ಪವಿತ್ರಗೊಳಿಸುವಂಥ ಕಡೆಯ ಪ್ರಕರಣ. ಈ ವರ್ಷದ ಕಡೆಯ ಪ್ರಮುಖ ಪ್ರಕರಣ ಕೂಡ ಅದೇ ರೀತಿ ಒಂದು ಅಪವಿತ್ರಗೊಳಿಸುವಂಥ ಕೆಲಸ ಮಾಡಿದರು. ಒಬ್ಬ ವ್ಯಕ್ತಿ ಇದರಲ್ಲಿ ಅರೆಸ್ಟ್ ಕೂಡ ಆಗಿದ್ದ. ದೇವದಾಸ್ ದೇಸಾಯಿ ಅಂತ ಒಬ್ಬ ವ್ಯಕ್ತಿ ಅರೆಸ್ಟ್ ಕೂಡ ಆಗಿದ್ದಾರೆ. ಸುಮಾರು 18 ಕ್ಷೇತ್ರಗಳಲ್ಲಿ ಈ ರೀತಿ ಕೆಲಸ ಮಾಡಿರುವಂಥದ್ದು, ಕೃತ್ಯ ಮಾಡಿರುವಂಥದ್ದು ನಮಗೆ ತಿಳಿದಿತ್ತು. ಇಲ್ಲಿನ ತುಳು ನಾಡ ಜನ ಏನಿದ್ದಾರೆ ಅವರು ಬಹಳ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಆರಾಧನೆ ಮಾಡ್ತಾರೆ. ಮತ್ತು ತಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಕೊರಗಜ್ಜನಿಗೆ ಮನವಿ ಮಾಡ್ಕೋತಾರೆ. ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಹತ್ರ ನಾನು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಮುಖ ಪ್ರಕರಣ ಆದಂಥ ಸಂದರ್ಭದಲ್ಲಿ ಅಥವಾ ಪತ್ತೆ ಆಗೋದು ಡಿಲೇ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಪ್ರಾರ್ಥನೆ ಮಾಡಿರುವಂಥ ಹಲವಾರು ನಿದರ್ಶನಗಳಿದೆ ಅನ್ನುವಂಥದ್ದು ನನಗೆ ತಿಳಿತು. ಸೊ ಇವತ್ತು 1-2 ಧಾರ್ಮಿಕ ಕೇಂದ್ರಗಳಿಗೆ ವರ್ಷದ ಕೊನೆ ಇರೋದ್ರಿಂದ ಭೇಟಿ ಮಾಡ್ತಾಯಿದ್ದೆ. ಹಾಗಾಗಿ ಈಗ ಕೊರಗಜ್ಜ ದೇವಸ್ಥಾನ ಇದೆ ಕುತ್ತಾರಲ್ಲಿರುವಂಥದ್ದು. ಸೊ ಇಲ್ಲಿ ನಮ್ಮ ಪೊಲೀಸ್ ಠಾಣೆಯ ಭೇಟಿ ಜೊತೆಗೆ ಇಲ್ಲಿ ದೇವಸ್ಥಾನದ ಭೇಟಿ ಮಾಡ್ಕೊಂಡು ಹೋಗಲಿಕ್ಕೆ ಬಂದಿದೆ. ಕೊರಗೇರ್ನ ಮಿತ್ತು ಪೊಲೀಸ್ ದೌರ್ಜನ್ಯ ಪೊಲೀಸರಿನ ಬಗೆಟ್ಟು ವಿಶ್ವಾಸ ಕಳೆವನ್ನಂಚ ಮಲ್ಪುಂಡು. ಈ ಬಗೆಟ್ಟು ಪೊಲೀಸ್ ಮಿತ್ತಮಟ್ಟದ ಅಧಿಕಾರಿಗಳಿಗೆ ಓಲೆ ಬರೆದು ಮಾಹಿತಿ ಕೇಂದ್ರನಂದು ರಾಷ್ಟ್ರೀಯ ಪೊಂಜೋಲಿನ ಆಯೋಗದ ಸದಸ್ಯರು ಶ್ಯಾಮಲಾ ಕುಂದರ್ ಪಂತೆರು. ಕುಂದಾಪುರ ಕೋಟತಟ್ಟು ಗ್ರಾಮ ಪಂಚಾಯತ್ ಸುತ್ತುಡು 4 ದಿನ ದುಂಬು ನಡೆತದಿನ ಕೊರಗೇರ್ನ ಮಿತ್ತದ ಪೊಲೀಸ್ ದೌರ್ಜನ್ಯ ಇತ್ತೆ ರಾಷ್ಟ್ರೀಯ ಪೊಂಜೋಲಿನ ಆಯೋಗದ ಗುಮನಗು ಬತದಿತ್ತದು ಒಡಿಪು ಜಿಲ್ಲಾಧಿಕಾರಿಲಿಡ ಮಾಹಿತಿ ಕೇಂದ್ರ. ಈ ಬಗೆಟ ಅಭಿಪ್ರಾಯ ತಿರಿಪಾದಿನ ರಾಷ್ಟ್ರೀಯ ಪೊಂಜೋಲಿನ ಆಯೋಗದ ಸದಸ್ಯರು ಶ್ಯಾಮಲಾ ಕುಂದರ್ ಪಾತಿರದು ಕೊರಗೇರ್ನ ಮಿತ್ತು ಪೊಲೀಸ್ ದೌರ್ಜನ್ಯ ಪೊಲೀಸರಿನ ಬಗೆಟ್ಟು ವಿಶ್ವಾಸ ಕಳೆವನ್ನಂಚ ಮಲ್ಪುಂಡು. ಜನಸಾಮಾನ್ಯರೇನು ಬಚಾವ್ ಮಲ್ಪುಡಾಯಿನ ಪೊಲೀಸರೇ ಈ ರೀತಿ ವರ್ತನೆ ತೋಜಂಡ ಸಮಾಜಗೂ ತಪ್ಪು ಸಂದೇಶ ಕೊರ್ನಂಚಾಪುಂಡು. ಈ ಬಗೆಟ್ ಪೊಲೀಸ್ ಮಿತ್ತಮಟ್ಟದ ಅಧಿಕಾರಿಗಳಿಗೆ ಓಲೆ ಬರೆದು ಮಾಹಿತಿ ಕೇಂದ್ರ ನನ್ನದ ದಿನಕ್ಲೇಡು ಪಿಂದದು ಕ್ರಮದೆ ತೊನ್ವಾಂದ್ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ಶ್ಯಾಮಲಾ ಕುಂದರ್ ಪಂಡಿರು. ಉಡುಪಿ ಜಿಲ್ಲೆಯ ಕೋಟತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ಮಾಧ್ಯಮದ ಮೂಲಕ ತಿಳಿದು ಬಂದಿರುತ್ತದೆ. ಈಗಾಗಲೇ ಆ ಮನೆಯಲ್ಲಿ ನಡೆಯುತ್ತಿರುವಂತಹ ಕೊರಗ ಸಮುದಾಯದ ಮನೆಯಲ್ಲಿ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸರು ಏಕಾಏಕಿಯಾಗಿ ನುಗ್ಗಿ ಅಲ್ಲಿರುವಂತಹ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿರುವುದು ತಿಳಿದು ಬಂದಿರುತ್ತದೆ. ರಾಷ್ಟ್ರೀಯ ಮಹಿಳಾ ಆಯೋಗವು ಈ ವಿಚಾರದ ಬಗ್ಗೆ ಕೂಲಂಕುಷವಾಗಿ ಮಾನ್ಯ ಎಸ್ಪಿ ಅವರಿಂದ ನಾವು ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕಿದ್ದೇವೆ. ಈಗಾಗಲೇ ಅವರಿಗೆ ಮೇಲ್ ಮುಖಾಂತರ ನಾವು ನೋಟಿಸ್ ಅನ್ನು ನೀಡಿರುತ್ತೇವೆ. ಇದಕ್ಕೆ ಉತ್ತರವನ್ನು ಕೂಡ ಅವರು ನೀಡಬೇಕಾಗಿ ನಾವು ಸೂಚನೆಯನ್ನು ಕೊಟ್ಟಿರುತ್ತೇವೆ. ಕಾನೂನನ್ನು ರಕ್ಷಿಸಬೇಕಾದರೂ ಕಾನೂನಿನ ಬಗ್ಗೆ ಅರಿವನ್ನು ಜನರಿಗೆ ತಿಳಿಸಬೇಕಾದಂತಹ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಈ ರೀತಿ ವರ್ತಿಸಿದರೆ ಸಮಾಜದಲ್ಲಿರುವಂತಹ ಸಾಮಾನ್ಯ ಜನರಿಗೆ ಕಾನೂನಿನ ಬಗ್ಗೆ ಹೇಳಿಕೊಡುವವರು ಯಾರು? ಆದ್ರಿಂದ ಈ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗವು ಶೀಘ್ರವಾಗಿ ಇದರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ತನಿಖೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ಳಿರುವಂತೆ ನಾವು
ತಾನು ಒಡಿಪು ಸಿರಿಕೃಷ್ಣ ಮಠದ ಪರ್ಯಾಯ ಪೀಠ ಏರಿ ಬೊಕ್ಕ ಸಿರಿಕೃಷ್ಣನ ಪೂಜೆ ಉಚ್ಚಯ ದೇವರ ದರ್ಶನ ಮಾತ ಗುರುವರಿಯರು ಮಧ್ವಾಚಾರ್ಯರು ವಾದಿರಾಜರು ಪಾಡ್ದು ಕೊರ್ನ ಪರಂಪರೆದಂಚ ಅಂಚನೆ ನಡಪಾವಂದು ಪೋಪೆಂದು ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಪಂತೆರ ಆರು ಕುಡ್ಲಡ್ ಕಲ್ಕೂರ ಪ್ರತಿಷ್ಠಾನದ ನಿಲಿಟ್ಟು ಗುರು ವಂದನೆ ಪಟ್ಟದ ದೇವೇರ್ನ ಸುಲಭಾರ ಕಾರ್ಯಕ್ರಮಟ್ಟು ಆಶೀರ್ವಚನ ಕೊರಿಯರು. ಒಡಿಪು ಸಿರಿಕೃಷ್ಣ ಮಠದ ಪರ್ಯಾಯ ಪೀಠ ಏರಿರಪ್ಪುನ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿರಿಗ್ ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲಿಟ್ಟು ಗುರುವಂದನೆ ಪಟ್ಟದ ದೇವೇರ್ನ ಸೋಲಬರ ಕಾರ್ಯಕ್ರಮ ಶುಕ್ರವಾರ ಕದ್ರಾ ಕಂಬಳದ ಮಂಜು ಪ್ರಸಾದ್ ಇಲ್ಲಡ ನಡೆತಂಡ ಪುಲ್ಯಕಾಂಡೆ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪನ್ಪನೆತ್ತ ಒಟ್ಟುಗು ಕಾರ್ಯಕ್ರಮ ಸುರುವಾಡ್ ಪಟ್ಟದ ದೇವರಿಗ್ ಪೂಜೆ ಮಲ್ತಿರೋ ಗುರುವಂದನೆ ಪಟ್ಟದ ದೇವಿರ್ನ ಸುಲಭಾರ ನಡಪಾಯರು. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಮಾತಿರೆಲ್ಲ ಎದ್ಕೊಂಡು ಸುರುತ ಪಾತ್ರ ಪಂಡಿರು. ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯರು ಆಶೀರ್ವಚನ ಕುರ್ದು ಒಡಿಪು ಸಿರಿಕೃಷ್ಣ ಮಠದ ತನ್ನ ಪರ್ಯಾಯ ಪೊರ್ತುಡು ಪೂಜೆ ಉಚ್ಚಯ ಕೃಷ್ಣದೇವರ್ನ ದರ್ಶನ ನುಪ್ಪಪ್ರಸಾದ ಸೇವೆ ಸೇರ್ದು ಸರ್ವಲ ಗುರುವರಿಯರು ಮಧ್ವಾಚಾರ್ಯರು ವಾದಿರಾಜರು ಪಾಡ್ದು ಕೊರ್ನ ಪರಂಪರೆದಂಚ ಅಂಚನೆ ನಡಪಾವನ ಪೋಪೆ ಕೊರೋನಾ ಕಾರಣ ಸರ್ಕಾರದ ಮಾರ್ಗಸೂಚಿಯನ್ನು ಪಾಲನೆ ಮಲ್ತೊಂದು ಮಾತಾ ಕಾರ್ಯಕ್ರಮ ನಡಪರೆ ಉಂಡು ಪಂಡಿರೋ. ಪರ್ಯಾಯ ನಮ್ಮ ದುಂಬು ದಾಖಲೆನ ಒಂಜಿ ಮಾರ್ಗನು ಅನುಸರಿಸೊಂದು ಬರ್ಬೋ ಒಲ್ಲು ಸ್ವಲ್ಪ ತೊಂದರೆ ಬರ್ಬುಂಡು ಅಂಡ ಈ ಕಾಲದ ಕೆಲವು ದುಂಬುದ ಕಾರ್ಯಕ್ರಮ ಮಲ್ಪರೆ ಆ ಒಂದೇ ಹೋಗ್ಬೋದು ಪಾಪು ಜನಕಲೆ ಮಾತ್ರ ಅಂಚೆ ಮಲ್ತಂಡು ಉಪದ್ರಾವು ಆ ಕಾಡಿಟ್ಟು ಮಾತ್ರ ಒಂಚೂರು ರಾಜಿ ಮಲ್ತೊಂದು ಜನಕಲೆ ಎವು ಯೋಗ್ಯ ಹಾಕೊಂಡ ಆ ಮಾರ್ಗನು ಅನುಸರಿಸ್ಬೇಕು ಒಕ್ಕ ಹೊಸದಾದ ಮಲ್ಪೇಂಡದಿಲ್ಲ ದುಂಬು ದಾಖಲೆಯನ್ನು ಮಲ್ತೊಂದು ಎದು ಎವು ಪದ್ಧತಿನ ಬಾಡೊಂದು ಹೋದೇರ ಅವೇನು ಅನುಸರಿಸ್ಕೊಂಡ ನಂಗೆ ಹೊಸ ಸುರ್ಮಲ್ತೆ ಅಂತ ಒಂಜಿ ಪುದಾರ ಬರ್ತಿರ್ಜಡಲ್ಲ ದೇವರನ್ನ ಅನುಗ್ರಹ ರೂಪ ಮಲ್ಲ ಒಂಜಿ ನೀನು ಮಲ್ಲ ಒಂಜಿ ವರ ತಿಕ್ಕೊಂಡು ನಡೆದವ್ರ ನಮ್ಮ ಹೊಸತ್ತು ಮಲ್ಪೊಂದು ಏನು ಬಿಡಾಡೊಂದು ದುಂಬು ದಾಖಲು ಎವು ರೀತಿಡು ದೇವರನ್ನು ಆರಾಧನೆ ಮಲ್ತೊಂದಿರ ಆ ರೀತಿಡು ಮಲ್ಪೊಡು ಮಣ್ಣಿನ ಮನಸ್ಸು ನಿಂಕಲು ಜನಗಳು ಮಾತ್ರ ಸಹಕಾರ ನೀಡುವುದು ಮಂಡು ಕೇಳೊಂದು. ಶರವು ರಾಘವೇಂದ್ರ ಶಾಸ್ತ್ರಿ, ಕುಡುಪು ಕೃಷ್ಣರಾಜ ತಂತ್ರಿ, ಹರಿಕೃಷ್ಣ ಪುನರೂರು, ಕದ್ರಾ ನವನೀತ ಶೆಟ್ಟಿ, ಡಾಕ್ಟರ್ ಸುಬ್ಬಾರಾವ್, ಸುಧಾಕರರಾವ್ ಪೇಜಾವರ, ಮಹಾನಗರ ಪಾಲಿಕೆ ಸದಸ್ಯರು ಶಕಿಲಾ ಕಾವ ಈ ಪೊರ್ತುಡಿತ್ತೇರು. ಶ್ರೀ ಮುಕಾಂಬಿಕಾ ಕೃಪಾ ಶ್ರೀರಾಮ ಭಜನಾ ಮಂದಿರದ ಬ್ರಹ್ಮರ ಕೂಟ್ಲು ಕಳ್ಳಿಗೆ ಎಂದೆತ್ತ 5ನೇ ವರ್ಷದ ಬಂಗಾರ ಪರ್ಬದ ಲೆಕ್ಕೊಡು 7 ದಿನದ ಭಜನಾ ಸಪ್ತಾಹ ಶನಿವಾರ ಕಾಂಡೆ ಸುರುವಾಡ್. ಶುಕ್ರವಾರ ಬಯ್ಯಗು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಬಂಗಾರ ಪರ್ಬ ಉದಿಪನ ಮಲ್ತೆರು. ಶ್ರೀ ಮುಕಾಂಬಿಕಾ ಕೃಪಾ ಶ್ರೀರಾಮ ಭಜನಾ ಮಂದಿರ ಬ್ರಹ್ಮರ ಕೂಟ್ಲು ಕಳ್ಳಿಗೆ ಎಂದೆತ್ತ 5ನೇ ವರ್ಷದ ಬಂಗಾರ ಪರ್ಬದ ಉದಿಪನ ಲೇಸ್ ಶುಕ್ರವಾರ ನಡೆತಂಡ. ಶುಭ ಮೀಡಿದ ಯಜಮಾನ್ಯರು ಸೇಸಪ್ಪ ಕೋಟ್ಯಾನ್ ಪಚ್ಚಿನಡ್ಕ ಗುರ್ಕಾರ್ಮಿಡ್ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರು ಬಿನ್ನೆರ್ನ ಸೇರಿಗೆಡ್ ಬಂಗಾರದ ಪರ್ಬ ಉದಿಪನ ಮಲ್ತೆರು.
ಸ್ವಾಮೀಜಿರ ಆಶೀರ್ವಚನ ಕೊರ್ದು ಪಡ್ಡೈದ ಗಾಳಿಗ್ ಮೂಡೈದ ತುಡರ್ ತೆಕ್ಕಂದಿನಂಚಾತು ಓನಡು ಗಾಳಿಗ್ ಅಂಚದಾಲ ಆಪುಜಿ ಅಂಡ ಬಿರುಗಾಳಿ ಬೀಜರೆ ಬಲ್ಲಿ ಅಂಚ ಆವಂದ್ ಸಂಘಟನೆ ನನಲಾತ್ ಗಟ್ಟಿಡ ಬುಳೆವಡಂದು ಪಂಡಿರು ಅಂಡ ಪಡ್ಡೈದ ಗಾಳಿಗೆ ಮೂಡೈದ ತುಡರ್ ತೆಕ್ಕಂದಲೆಕ್ಕ ನಮ್ಮ ಜಾಗತ್ತೆ ಅವು ಈ ಭಜನ ಮಂದಿರ ಮಂತೊಂದುಂಡು ನಾನು ಪಂಡೊಂದುಲ್ಲೆ ಭಜನ ಮಂದಿರಕ್ಕೆ ಆ ತಾಕತ್ತುಂಡು ಪಡ್ಡೈದ ಗಾಳಿನ ಪಂಡ ನಿಕ್ಲೆ ಗೊತ್ತಾವು ಪಡ್ಡೆ ಗಾಳಿ ಬೀಜ ಒಂದು ಪುನಗ ನಮ್ಮ ಸನಾತನ ನೆನಪಿನ ಮೂಡೈದ ಬೊಲ್ಪು ಭದ್ರೊಡು ಪೊಡ್ನ ಮಾಡ ಅಂಚಂದೆ ಗಾಳಿ ಬತ್ತನ ಸಮಸ್ಯೆ ದೀಪದಾಲ ಸರಿ ಉಪ್ಪುಂಡು ಆಂಡ ಬಿರುಗಾಳಿ ಆಂಡ ತೂಡತ್ತಾರವ ಐತ ಬಗೆಟ್ ನಮ್ಮ ಜಾಗೃತಿ ಅವಳು ಬಿರುಗಾಳಿ ಆ ಒಂದು ಲೆಕ್ಕ ನಮ್ಮ ತೂಂಡ ಮಾತ್ರ ತುಡರ್ ಸರಿಯಾದ ಒರಿಪೆರೆ ಸಾಧ್ಯತೆ ಉಂಟು ಅಧ್ಯಕ್ಷರ ಬೊಕ್ಕ ಪದಾಧಿಕಾರಿಗಳು ಇದು ಪಂಡ ಮಾತ ಒಪ್ಪೇರು దానికిಂద ದುಂಬುದಾರ್ಲವರೇ ಅಧ್ಯಕ್ಷರ ನೇತೋಟಿಗೆ ಏತು ಕ್ರಿಯಾಶೀಲರಾದ ಉಳ್ಳೇರಿ ನೆನಪಿನಾಗ ಅವೇ ಸಾಕ್ಷಿ ಎಂಗ್ಲು ಒಟ್ಟಿಗೆ ಉಳ್ಳೆ ನೆನಪಿನಂಚಿನ ಒಂದು ವಿಚಾರವನ್ನು ತಿರುಪಾವುದಿಲ್ಲ ಅವು ನಿಜವಾದ ಹೆಂಚಿನ ಸಂಘಟನೆ ನೆನಾತು ಬುಳೆದು ಬರಡು ಶಾಸಕರ ರಾಜೇಶ್ ನಾಯಕ್ ಪಾತಿರ್ದು ಮಂದಿರಗೂ 5 ವರ್ಷ ಆತಂಡ ನನ್ನ 5 ವರ್ಷ ಆಂಡಲ ತಾಲ ಸಮಸ್ಯೆದಂತೆ ಮಂದಿರ ನಡಪುಂಡು ಜೋಕುಲು ಜವಣೇರ್ನ ಭಜನೆ ಸಂಘಟನೆದ ಉಮೇದು ತೂನಗ ಗುತ್ತಾಪುಂಡು ಪಂಡಿರು ಕಾರಣ 5 ವರ್ಷದಿಂಚಿ ಈ ಭಜನೆ ಮಂದಿರನು ಕಟ್ಟದು ಪುಳೆಪಾದು ಈ ಪರಿಸರದ ಗ್ರಾಮಲೆಗ್ ಧಾರ್ಮಿಕ ಚಿಂತನೆ ಧಾರ್ಮಿಕ ಬೋಧನೆ ಮಲ್ತಿನಂಚಿನ ಈ ಒಂಜಿ ಪುಣ್ಯಸ್ಥಳ ಅಂದೆ ಪನೋಡು ಈ ಭಜನಾ ಮಂದಿರನು ಖಂಡಿತವಾದಲ ಈ ಭಜನಾ ಮಂದಿರ ನಾನಾ 5 ವರ್ಷ ಖಂಡಿತವಾದಲ ಗ್ಯಾರಂಟಿ ಅದು ನಡಪುಣು ಪಣ್ಣು ವಿಶ್ವಾಸ ಆ ಎಲ್ಲಿಲ್ಲೇ ಜೋಕುಲು ಆ ಒಂಜಿ ಭಜನ ಜನರ್ಲೆತ್ತು ಕೇಂಡೆ ಭಜನೆ ಪನ್ಪಾರ ಅಂದ್ ಎಂಕು ಪನ್ಪ ಒಂಡೇರು ಅಂಚನಾಗ ನನದ 5 ವರ್ಷಲ ಈ ಭಜನಾ ಮಂದಿರ ಖಂಡಿತವಾದಲ ದಾಲಾ ತೊಂದರೆ ಜನ ನಡಪುಣು ಪ್ರತಿ ಭಜನಾ ಮಂದಿರ ಈ ಕ್ಷೇತ್ರ ಏತು ಭಜನಾ ಮಂದಿರ ಉಂಡು ಏತು ದೇವಸ್ಥಾನ ಉಂಡು ಪಂಡ ಎಂಕ ಒಂದುಂಡು ಇಡೀ ದೇಶದ ಅತ್ಯಂತ ಹೆಚ್ಚು ದೇವಸ್ಥಾನ ಭಜನಾ ಮಂದಿರದ ಒಂಜಿ ಊರಿತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅದೇ ಸತ್ಯನ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಹೆಚ್ಚು ಒಂಜಿತ್ತು ನಾವು ಬಂಟ್ವಾಳ ತಾಲೂಕು ಫನಿಯರ ನೀಚೆ ಮಾಡಪ್ಪ ನಾರಾಯಣ ಗುರು ವಿಚಾರ ವೇದಿಕೆದ ರಾಜ್ಯ ಗುರಿ ಕಾರ್ಯರು ಸತ್ಯಜಿತ್ ಸುರತ್ಕಲ್ ಪಾತಿರ್ದು ನಮ್ಮ ಧಾರ್ಮಿಕ ಚಿಂತನೆಲೆಗ್ ಪೆಟ್ಟು ಬೂರುನ ಈ ಪೊರ್ತುಡು ನಿಕುಲು 5 ವರ್ಷ ಕಡತಿದಾರ ಒಂದು ಧರ್ಮದ ಸಾಧಿನ ತೋಜವ್ನ ಪುರ್ಲುದ ಕಾರ್ಯಕ್ರಮ ಅನ್ ಪಂಡಿರ ಇನ್ನು ಧಾರ್ಮಿಕ ಚಿಂತನೆಲು ಧಾರ್ಮಿಕ ವಿಚಾರಲು ಕಮ್ಯ ಒಂದುಪ್ಪನ ಐಕ ಬಕ್ಕ ಬಕ್ಕ ಪೆಟ್ಟು ಬುರ್ರ ಸಂದರ್ಭಡು ಇಜ್ಜಿನ ಭಜನಾ ಮಂದಿರಲು ಆ ಭಜನದ ಮುಖಾಂತರ ಆ ಸಂಸ್ಕೃತಿನ ಬುಲೆಪಾವನ ಒಂದು ಪ್ರಯತ್ನ ಉಂಡು ಕಲಿನ 5 ವರ್ಷಡು ನಿರಂತರವಾದ ನಿಕಲು ಮಲ್ತೊಂದು ಬೇದರಂದು ಬಂದಾಗ ನಿಕಲೆಗ್ ಯಾನೆಲ್ಲ ಅಭಿನಂದನೆ ಸಲ್ಲಿಸವರ ಬಯಸುವೆ ದಯಪನ್ನಾಗ ಧರ್ಮವನ್ನು ಒರ್ಪರಪ್ಪನ ಸುಲಭದ ಸಾಧಿ ಎಲ್ಲ ಜೋಕುಲೆಗಳಿನ ಭಜನೆ ಕಲ್ಪ ಒಂದ ಧರ್ಮದ ಸಾಧಿಡ ಉಪ್ಪುನ ಮಾತ್ರ ಪ್ರತಿ ವರ್ಷ 2,000 ಇಲ್ಲಲ್ಲಿಗೆ ಪೋದು ಅವಳು 5 ನಿಮಿಷ ಭಜನೆನ ಮಲ್ತೊಂದು ಆ ಇಲ್ಲಲೆಡ್ಲ ಭಜನೆನ ನಿಗಳು ಮುಂದುವರಿಸೋಣ ಬನ್ಪಿರಂಚನ ಆ ಚಿಂತನೆಯನ್ನು ಕೊರ್ಪಿರಂಚನ ಆ ಸಾಧಿಡ ಬದುಕವರ ಕಲ್ಪರಂಚನ ಬಾರಿ ಮಲ್ಲ ಬೇಲೇನು ಪೊರ್ಲುದ ಬೇಲೇನು ಇನಿ ನಿಗಳು ಮಲ್ತೊಂದುಲ್ಲರ ಬನ್ನಗೈಕೆ ನಿಕಲೆಗೆ ಅಭಿನಂದನೆ ಕಳ್ಳಿಗೆ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಯಶೋಧ ದಯಾನಂದ್ ಸದಸ್ಯರು ರತ್ನ ಇಂಚ ಬಿನ್ನೇರು ಬೊಕ್ಕ ಮಂದಿರದ ಗುರ್ಕಾರ್ಯರು ರೋಷನ್ ರೈ ಪಚ್ಚಿನಡ್ಕ ಕಾರ್ಯ ಗುರ್ಕಾರ್ಯರು ಉಮೇಶ್ ರೆಂಜೋಡಿ ಪ್ರಧಾನ ಕಾರ್ಯಂತರು ಗೋಪಾಲ್ ಜಿಎಸ್ ಗೋವಿಂದ್ ತೋಟ ಕೋಶಾಧಿಕಾರಿ ನವೀನ್ ಎಸ್ ಬಂಗೇರ ಪಾಲ್ದಿತ್ತೊಂಡೆರು ಹೆಜಮಾಡಿ ಪಡುಕರೆತ ಕುಜುಮಮ್ಮುನಟ್ಟಿ ಜಾರಂದಾಯ ಸಾನೊಡು ದೈವಲೆಗ್ ಸಂದಾಯ್ತ ಮಲ್ತಿನ ಪರಕೆದ ನೇಮುಡು ತೂ ಕತ್ತೆರಿ ಬುಕ್ಕ ವರ್ತೆ ಪಂಜುರ್ಲಿ ದೈವಲೆಗ್ ನೇಮ ಕುರಿಯರು ರಂಗಾಕೆ ಪೂಜಾರಿ ಕುಟುಂಬದಕ್ಲು ಈ ನೇಮ ಅಟ್ಟಣೆ ಮಲ್ತದಿತ್ತೆರು ತುಳುನಾಡ ಭೂತಾರಾಧನೆಡು ನೇಮ ನೇರಿ ತೂಪುನವೇ ಒಂಜಿ ಪೊರ್ಲು ತುಳು ಜನಕುಲು ನಂಬಿಂಚಿ ಒಂಜಿ ಕುಂದು ಸಾರ ದೈವಲೆಗ್ ಸಂಕ್ರಾಂತಿದ ತಂಬಿಲ ವಿಶೇಷ ಸೇವೆ ಕೋಲ ನೇಮ ಪರಕೆದ ಕೋಲ ನೇಮ ಧರ್ಮ ನೇಮ ದೊಂಪದ ಬಲಿ ಬಂಡಿ ನೇಮ ವಲಸರಿ ನೇಮ ಇಂಚ ಕಾಲಾದಿ ವರ್ಷಾದಿ ಜಾತ್ರೆ ನಡಪ ಒಂದು ಸತ್ಯುಲೆನು ದುಂಬುದಿ ಒಂದು ಬತ್ತಿನಕುಲು ತುಳುವೆರು ಹೆಜಮಾಡಿ ಪಡುಕರೆತ ಕುಜುಮಮ್ಮು ನಟ್ಟಿ ಜಾರಂದಾಯ ಸಾನುಡು ದೈವಲೆಗ್ ಸಂದಾಯ್ತ ಮಲ್ತಿನ ಪರಕೆದ ನೇಮುಡು ತೂ ಕತ್ತಿರಿ ಬೊಕ್ಕ ವರ್ತೆ ಪಂಜುರ್ಲಿನ ನೇಮ ನಡೆತಡ ಶ್ರೀ ರಂಗ ಪೂಜಾರಿ ಬೊಕ್ಕ ಚಿತ್ರಾವತಿ ಕುಟುಂಬದಕ್ಲು ಈ ಪರಕೆದ ನೇಮ ಅಟ್ಟಣೆ ಮಲ್ತದಿತ್ತೆರು ಕುಜುಮಮ್ಮು ನಟ್ಟಿ ಜಾರಂದಾಯ ಸಾನದ ಅಂಗನೊಡು ನಡತಿನ ನೇಮುಡು ರಂಗಾಕೆ ಪೂಜಾರಿ ಕುಟುಂಬದಕ್ಲು ಕುಜುಮಮ್ಮು ನಟ್ಟಿ ಸಾನದ ಇಲ್ಲಲ್ದ ಕುಟುಂಬದಕ್ಲು ಊರು ಪರವುರ ಭಕ್ತಿರು ನೇಮ ತೂದು ದೈವಲಿನ ಇಂಬು ನಟ್ಟೊಂದು ಬೂಳ್ಯ ಪ್ರಸಾದ ದೆತ್ತೊಂಡೆರು
ఈ కుటుంబ సంసారంలో ಬಂಟ್ವಾಳ ತಾಲೂಕುದ ಕಕ್ಕೆ ಪದವು ಮೈರಾ ಬರ್ಕೆ ಜಾಲಡು ಒರ್ಮನೆ ವರ್ಷದ ಸತ್ಯಧರ್ಮ ಜೋಡುಕರೆ ಬೈಲು ಕಂಬಳ ಶನಿವಾರ ನಡೆತೊಂದುಂಡು ಶ್ರೀರಾಮಾಂಜನೇಯ ಗಿಳೆಯರ ಬಳಗ ಮೈರಾ ದೆತಾನಿಲೆಟ್ ಸತ್ಯಧರ್ಮ ಕಂಬಳ ಸಮಿತಿ ಈ ಜೋಡುಕರೆ ಕಂಬಳ ನಡಪೊಂದುಂಡು ಬಂಟ್ವಾಳ ತಾಲೂಕುದ ಕಕ್ಕೆ ಪದವು ಮೈರಾ ಬರ್ಕೆ ಜಾಲಡು ಒರ್ಮನೆ ವರ್ಷದ ಸತ್ಯಧರ್ಮ ಜೋಡುಕರೆ ಬೈಲ ಕಂಬಳ ಶನಿವಾರ ಕಾಂಡೆ ಸುರುವಾಂಡು ಶ್ರೀರಾಮಾಂಜನೇಯ ಗೆಳೆಯರ ಬಳಗ ಮೈರಾ ದೆತಾನಿಲೆಟ್ ಈ ಕಂಬಳ ನಡೆತೊಂದಿತ್ತದು ಬೆಂಗಳೂರದ ಉದ್ಯಮಿ ನಟೇಶ್ ಪೂಜಾರಿ ಪಿಂಗಾರ ಅರಳ್ತದು ಕಂಬಳದ ಕರೆನು ಉದಿಪನ ಮಲ್ತಿರು ಉಳಿ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಸುರೇಶ್ ಮೈರಾ ಬೊಕ್ಕ ಉಳಿ ಸೇವಾ ಸಹಕಾರಿ ಸಂಘದ ಗುರ್ಕಾರ್ಯರು ಚೆನ್ನಪ್ಪ ಸಾಲ್ಯಾನ್ ಸಭಾ ಕಾರ್ಯಕ್ರಮ ಉದಿಪನ ಮಲ್ತಿರು ಉದಿಪನೋಡು ಪಾಲ್ದೆತ್ತೊನ್ನ ಬಿನ್ನೆರು ಪಾತಿರ್ದು ಎಡ್ಡೆಪ್ಪು ಬೈಕೇರು ಈ ರೀತಿ ಅಗ್ಗೋ ನೀರಲ್ಲಿ ಸಾಂಕೊಂದು ಐತ ಏರೆ ಪರಿಕರಗಳ ಉಳ್ಳಿರ ಅಕ್ಲಿನ ಮಾತೆರೆಲ್ಲ ತೂಂದಿತ್ತಿ ನಡೆದಾದ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಾರಿ ಪೊರ್ಲುಡು ಈ ಕಾರ್ಯಕ್ರಮ ಆವೊಂದುಂಡು ನೆಕ್ ಕಾರಣಕರ್ತರ ಏನಂಚಿನ ಅಕ್ಲೆಗೆ ಸುರೂತಾದ ಅಭಿನಂದನೆ ಈ ವೇದಿಕೆದ ಮುಖಾಂತರ ಈ ಕಂಬಳ ಸಮಿತಿದ ಪರವಾದ ಅರ್ಪಿಸ ಒಂದು ಈ ಪೊರ್ಲುದ ಕಾರ್ಯಕ್ರಮ ಒವೇ ರೀತಿದ ವಿಘ್ನ ಬರಂದೆ ನಿರ್ವಿಘ್ನವಾದ ಯಶಸ್ವಿಯಾದ ಈ ಭಾಗಡು ನಡಪವಣಂಚಿನ ಈ ಜವನಿಯರಿಗೆ ನನಾತ್ ಶಕ್ತಿ ಕೊರ್ಪಣಂಚಿನ ಅವಕಾಶನು ಈ ಭಾಗದ ದೈವದೇವಿರಲು ಕೊರಡು ಪಣದ ನೆನೆತೊಂದು ರಾಮಾಂಜನೇಯ ಗೆಳೆಯರ ಬಲಗದ ಇನಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡು ಭಾರ್ಯಾತ್ ಕಮ್ಮಲಲು ನಡತೊಂದುಂಡು ಆಂಡ ಒಂಜಿ ಗೆಳೆಯರ ಬಲಗದ ವತೀರ್ಥ ನಡಪನಂಚಿನ ಕಮ್ಮಲ ಇತ್ತನ ಆಂಡ ಅವು ಕಕ್ಕೆ ಬದವದ ಬರ್ಕೆ ಜಾಲದ ಮೈರ ಬರ್ಕೆ ಜಾಲದ ಕಮ್ಮಲ ಅಂತ ಪನ್ಯರೆ ಭಾರಿ ಸಂತೋಷ ಆವೊಂದುಂಡು ಇನಿ ಈ ಊರುಡು ಭಾರ್ಯಾತ್ ಎರ್ಲೆನ ಕಟ್ಟದ ಪುದಾರ್ಪಡೆನಂಚಿನ ಒಂಜಿ ಕಕ್ಕೆ ಬದವದ ಈ ಊರುಡು ಇನಿ ಈತು ಪೊರ್ಲದ ವಿಜೃಂಭಣೆ ಈತು ಪೊರ್ಲದ ಒಂಜಿ ಕಂಬಲನ ಮಲ್ಪರೆ ಒಂಜಿ ಸಂಘಟನೆ ಮುಖಾಂತರ ಮಲ್ಪನ ಅಂಡ ಮಲ್ಪನೆಕ್ ಎಂಕಲ್ ಪೂರ ಮಾತ ಜವನಿಯರ್ನ ಮುಲ್ತ ಶ್ರಮಟ್ಟು ಆವೊಂದುಂಡು ಪೂರ ಈ ಗ್ರಾಮದ ಮಾತ ದೈವದೇವರನ ಆಶೀರ್ವಾದ ಹಿರಿಯಕಲ್ನ ಆಶೀರ್ವಾದದ ಮುಖಾಂತರ ನಡತೊಂದೊಂದು ಪಣ್ಯರೆ ಭಾರಿ ಸಂತೋಷ ಒಂದುಂಡು ಸತ್ಯ ಧರ್ಮ ಕಂಬಳ ಸಮಿತಿದ ಗುರ್ಕಾರ್ಯರು ಕುಸುಮಾಧರ ಉರ್ಕಿ ಕಾರ್ಯ ಗುರ್ಕಾರ್ಯರು ಲತೀಶ್ ಕುಕ್ಕಾಜಿ ತುಷಾರ್ ಭಂಡಾರಿ ಪುಣ್ಕೆದಡಿ ಪ್ರಧಾನ ಕಾರ್ಯಂತೆರು ಪುರುಷೋತ್ತಮ ಪೂಜಾರಿ ಪಲ್ಕೆ ಬೊಕ್ಕ ರಂಜಿತ್ ಮೈರಾ ಕೋಶಾಧಿಕಾರಿಗಳು ಸುರೇಶ್ ಮೈರಾ ಬೊಕ್ಕ ಉಮೇಶ್ ಪೂಜಾರಿ ಶ್ರೀರಾಮಾಂಜನೇಯ ಗಿಳೆಯರ ಬಳಗದ ಗುರ್ಕಾರ್ಯರು ಮಹೇಂದ್ರ ಕಾರ್ಯಗುರಿ ಶ್ರೀ ಮಹಾಕಾಳಿ ಮಹಿಳಾ ಮಂಡಳದ ಗುರ್ಕಾರ್ದಿ ಶ್ರೀಮತಿ ಶೋಭಾ ಬಾಬು ಗೌಡ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು ಉದ್ಯಮಿ ಯಾದವ ಕೋಟ್ಯಾನ್ ಭಟ್ರಕೆರೆ ಪೆರ್ಮುದೆ ವರ್ಷಲ ಪರಕೆದ ಆಟ ಗುಬ್ಬ ಹೊಂದಿತ್ತದು ಈ ಸರ್ತಿ ಶುಕ್ರವಾರ ಕಟೀಲು ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ನಡೆತಂಡ ರಾತ್ರಿ ಕರ್ಫ್ಯೂ ತಿನ್ನಿಡ್ದವ್ರ ಮಧ್ಯಾಹ್ನ 3 ಗಂಟೆಗೆ ಆಟ ಶುರುವಾಂಡ ಭಟ್ರಕೆರೆ ಪೆರ್ಮುದೆದ ಕನ್ನಿಕಾ ನಿಲಯಡು ಶುಕ್ರವಾರ ಶ್ರೀದೇವಿ ಮಹಾತ್ಮೆ ಆಟ ಅಟ್ಟಣೆ ಮಲ್ತದಿತ್ತೆರು ಉದ್ಯಮಿ ಯಾದವ ಕೋಟ್ಯಾನ್ ಕನ್ನಿಕಾ ನಿಲಯ ಪೆರ್ಮುದೆ ವರ್ಷಲ ಪರಕೆದ ಆಟ ಸೇರ್ದು ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಕನ್ನಿಕಾ ನಿಲಯಡು ನಡಪ ಹೊಂದಿತ್ತದು ಈ ಸರ್ತಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಈ ಪರಕೆದ ಆಟ ನಡಪಾಯಿರು ಕೊರೋನಾ ಕಾರಣ ಸರ್ಕಾರದ ಮಾರ್ಗಸೂಚಿ ರಾತ್ರಿ ಕರ್ಫ್ಯೂ ತಿನ್ನಿಡ್ದವ್ರ ಮಧ್ಯಾಹ್ನ 3 ಗಂಟೆಗೆ ಚೌಕಿ ಪೂಜೆ ನಡಪಾದು ಶ್ರೀದೇವಿ ಮಹಾತ್ಮೆ ಆಟ ಶುರುವಾಂಡ್ ಆಟದ ಅಭಿಮಾನಿಲು ಕಟೀಲ್ದ ಭಕ್ತರು ಮೇಳದ ದೇವೀರ್ನ ಇಂಬು ನಟ್ಟೊಂದು ಆಟ ತುಯ್ಯರು ಯಾದವ ಕೋಟ್ಯಾಂಡ್ರಿನ ಸಂಸಾರ ಕುಟುಂಬದಕಲು ಬಂಧುಲು ಮಾತ ಪಾಲ್ಗೊಂಡಿರು ನಾನೇ ಬಂದು ನಿಮ್ಮನ್ನು ನನ್ನ ಅಭಿಪ್ರಾಯ ಹೇಳ್ತೇನೆ ನಾನು ಅಮ್ಮ ನನಗೆ ಲಯದ ಅಧಿಕಾರವನ್ನು ಕೊಟ್ಟಿದ್ದಾಳೆ ಅಷ್ಟು ಮಾತ್ರ ಅಲ್ಲ 3 ಕಣ್ಣು ನನಗೆ ಉಂಟು ಅದು ಹೆಚ್ಚಿನ ಕಣ್ಣು ಕಿಚ್ಚಿನ ಕಣ್ಣು ಅದನ್ನು ಈಗ ನಾನು ಮುಚ್ಚಿದ್ದೇನೆ ಯಾವಾಗ ಬಿಚ್ಚಿದ್ದೇನೆ ನಾನು ಮುರುಡ ನನ್ನ ಮನಸ್ಸು ದೃಢ ಎಲ್ಲಾದ್ರೂ ಕ್ರೋಧ ಉಂಟಾದರೆ ಮುಚ್ಚಿದಂತ ಕಣ್ಣನ್ನು ಬಿಚ್ಚಿದ್ದಾರೆ ಸಂಕಲವನ್ನು ಸುಟ್ಟು ಬೂದಿ ಮಾಡ್ತೇನೆ ನಾನೇ ದೊಡ್ಡವ ನಾನೇ ಶ್ರೇಷ್ಠ ಒಪ್ಪಿಕೊ ಬೇಗ
ಆಗಿದಮ್ಮ ಏನಾಗಿಲ್ಲ ಇಷ್ಟು ದಾಳಿಗೆ ಹೊರಗೆ ಹಾಕಿ ಸತ್ತೆ ನನ್ನ ಸ್ಥಿತಿಗೆ ಕಾರಣ ಯಾರು ನನ್ನ ಹೀನಾಯ ಸ್ಥಿತಿಗೆ ಕಾರಣ ಯಾರು 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 ಎಲ್ಲ ದೇವತೆಗಳೇ ನನ್ನ ಸಿಂಧೂರವನ್ನೇ ಅಳಿಸಿ ಕೊರಡ ಮಾಂಗಲ್ಯವನ್ನೇ ಕಿತ್ತು ಮುಡಿಯ ಹೂವನ್ನೇ ಕಿತ್ತು ಕೈಯ ಕಗ್ಗಳವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದುಂಟೀರಾ ನನ್ನ ಹೀನಾಯ ಸ್ಥಿತಿಯನ್ನು ನೋಡಿ ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರಾ ಈಗ ನನ್ನ ಕಣ್ಣಿನಲ್ಲಿ ನೀರು ಬರಿಸಿದರೆ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸಿ ಏನು ರಕ್ತ ಕಣ್ಣೀರನ್ನೇ ಬರಿಸಿ ಏನು ಆ ಯಕ್ಷ ಮಗನೇ ಲೋಕ ತತ್ತರಿಸುತ್ತಾ ಇದೆ. ರಕ್ಷಿಸು 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 ಮಹಿಷ ಸಿಂಗರಾದಂತಹ ದೇವತೆಗಳೇ ದೂರ ಓಡಿ ಹೋಗಿದ್ದಾರೆ. ಹೋಗಲಿ. ಮೂರು ಮೂರ್ತಿಗಳು ಮರೆಯಾಗಿದ್ದಾರೆ. ಆಗಲಿ. ಅಂತದರಲ್ಲಿ ನೀನು ಸಾಧ್ಯವೇ ಇಲ್ಲ. ಏನು ಕೂಡ ನಿನ್ನ ಕೈಯಲ್ಲಿ ಆಯುಧವನ್ನು ಕೆಳಗಿಳಿಸಿ ಕಾಡಿಗೆ ನಿನ್ನ ಪಾಲನ ಮೃತ್ಯು ಬಂಟೆರ್ನ ಸಂಘ ಸುರತ್ಕಲ್ ಬಂಟೆರ್ನ ಯಾನೆ ನಾಡವೇರ್ನ ಮಾತೃ ಸಂಘ ಬೊಕ್ಕ ಜಾಗತಿಕ ಬಂಟೆರ್ನ ಸಂಗುಲಿನ ಒಕ್ಕೂಟದ ಒಟ್ಟು ಸೇರಿಗೆಡು ಬಂಟೆರ್ನ ಗೊಬ್ಬುದ ಕೂಟ ಜನವರಿ 1 ಸುರತ್ಕಲ್ದ ಗೋವಿಂದಾಸ್ ಕಾಲೇಜ್ದ ಕ್ರೀಡಾಂಗಣಡು ಅಟ್ಟಣೆ ಮಲ್ದನೆಂದು ಸುರತ್ಕಲ್ ಬಂಟೆರ್ನ ಸಂಘದ ಗುರುಕಾರ್ಯರು ಎಸ್ ಸುಧಾಕರ್ ಪೂಂಜಾ ಪ್ರಕಟಣೆ ತೆರಿಪಾದಿರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲು.